ಯಾರೋ ಕೊಲೆ ಮಾಡಿದ್ದಾರೆ ಸರ್. ಕೊಲೆ ಮಾಡಿ ತಗೊಂಡು ಬಂದಲ್ಲಿ ಬಿಸಾಡಿದ್ದಾರೆ. ಅಂತವರಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಸರ್. ಅಂತವರನ್ನು ಉಳಿಸಬಾರ್ದು ಸರ್ ಲೋಕದಲ್ಲಿ. ನಮ್ಮ ಮಕ್ಕಳಂದ್ರೆ ಅವರಿಗೆ ಗೊತ್ತಾಗೋದಿಲ್ಲ ಸರ್. ನಾವು ಎಷ್ಟು ಕಷ್ಟಪಟ್ಟು ಮಕ್ಕಳನ್ನು ಸಾಕ್ತೇವೆ ಸರ್. ಅವನು ಯಾರಿಗೊಂದು ಅನ್ಯಾಯ ಮಾಡುವಲ್ಲ, ಎಲ್ರಿಗೂ ಯಾರು ಕರೆದ್ರು ಹೋಗಿ ಒಂದು ಹೆಲ್ಪ್ ಮಾಡುವಂತ ಒಬ್ಬ ಹುಡುಗ. ತಂದೆ ಸರ್, ತಂದೆ ಸ್ಥಾನದಲ್ಲಿ ಇದ್ದಾನಲ್ಲ ಸರ್ ಅವನು. ತಂದೆ ನನಗೆ ತಂದೆ ಅಲ್ಲ ಸರ್ ಅವನನ್ನೇ ಈ ಥರ ಮಾಡಿದೆ ಸರ್. ಅದು ಅವನೆಲ್ಲ ಆ ಥರ ಬೀಳಿಕ್ಕಿಲ್ಲ ಸರ್. ಅವನೆಲ್ಲ ಆ ಥರ ಬೀಳಿಕೆನೇ ಇಲ್ಲ. ಮಕ್ಕಳು ದುಡಿಲಿಕ್ಕೆ ಆಗುವಾಗ ಈ ತರ ಮಾಡಿ ಬಿಡ್ತಾರಲ್ಲ ಸರ್. ಇಂಥವರಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಸರ್. ಇವರನ್ನು ಉಳಿಸಿ ಬಿಡಬಾರ್ದು. ಈ ಗಾಡಿ ಓನರ್ ಸಲೀಮ್ ಅಂತಿದ್ದಾರೆ, ಅವರು ಹಾಗೆ ಮಾತಾಡುವಾಗೆಲ್ಲ ಡಬ್ದಿ ಬಾಗ್ತಾ ಇದ್ದಾರೆ. ಅವರಿಗೆ ಅವರಲ್ಲೇ ಸ್ಟಾರ್ಟ್ ಆಗಿದೆ, ಅಲ್ಲಿಂದನೇ ಸ್ಟಾರ್ಟ್ ಆಗಿ ಅಲ್ಲಿಗೆ ಕೊನೆ ಮಾಡಿದ್ದಾರೆ, ಕೊಲೆಯಲ್ಲಿ ಅಂತ್ಯ ಮಾಡಿದ್ದಾರೆ. ಗುರುವಾಯನಕೆರೆಯ ಶಕ್ತಿನಗರದ KEB ಸಬ್ಸ್ಟೇಷನ್ನ ಪಕ್ಕದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಅನುಮಾನಾಸ್ಪದ ಶವ ಕರಾಯ ಜನತಾ ಕಾಲೋನಿಯ ಮುಸ್ತಾಕ್ ಅವ್ರದ್ದು. ಅವರ ತಂದೆ ಶರೀಫ್ ಮತ್ತು ಅವರ ತಮ್ಮ ಇದ್ದಾರೆ. ಮೊನ್ನೆ ರಾತ್ರಿ ತಮ್ಮ ಕರೆದುಕೊಂಡು ಹೋಗಿ ಮದ್ದಡ್ಕಕ್ಕೆ ಬಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಇಬ್ಬರಲ್ಲೂ ಕೂಡ ಕೇಳಬೇಕು ಏನಾಗಿದೆ ಅನ್ನುವಂಥದ್ದು. ಈಗ ಅವರ ತಂದೆ ಇದ್ದಾರೆ. ಸರ್, ಏನು ಆಗಿರಬಹುದು ಅಂತ? ಯಾರೋ ಕೊಲೆ ಮಾಡಿದ್ದು ಸರ್. ಕೊಲೆ ಮಾಡಿ ತಗೊಂಡು ಬಂದಲ್ಲಿ ಬಿಸಾಡಿದ್ದಾರೆ. ಅಂಥವರಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಸರ್. ಅಂಥವರನ್ನು ಉಳಿಸಬಾರ್ದು ಸರ್ ನೀವು ಲೋಕದಲ್ಲಿ. ನಮ್ಮ ಮಕ್ಕಳಂದ್ರೆ ಅವರಿಗೆ ಗೊತ್ತಾಗೋದಿಲ್ಲ ಸರ್. ನಾವು ಎಷ್ಟು ಕಷ್ಟಪಟ್ಟು ಮಕ್ಕಳನ್ನು ಸಾಕ್ತೇವೆ ಸರ್. ಅನ್ನ ನೀರಿಲ್ಲದೆ ಸಾಕ್ತೇವೆ ಸರ್. ನಾವು ಕೆಲಸಕ್ಕೆ ಅಂತ ನೈಟು ಗಾಡಿಗೆ ಅಂತ ಹೇಳಿ ಇಲ್ಲಿಂದ ಹೋಗಿ ಮಗ ಚಿಕ್ಕ ಮಗ ತಗೊಂಡು ಕರ್ಕೊಂಡು ಹೋಗಿ ಮದರ್ಕದಲ್ಲಿ ಬಿಟ್ಟು ಬಂದಿದ್ದ. ಬೆಳಿಗ್ಗೆ ನನಗೆ 12 ಗಂಟೆ 1:30 ಗಂಟೆಗೆ ನನ್ನ ಭಾವ ಹೇಳ್ತಾ ಇದ್ದಾರೆ ಮುಸ್ತಾಕ್ ತೀರೋಗಿದ್ದಾನೆ ಅಂತ. ಅಷ್ಟರವರೆಗೆ ನನಗೇನು ಗೊತ್ತಿರಲಿಲ್ಲ ಸರ್. ಅವನು ಯಾರಿಗೊಂದು ಅನ್ಯಾಯ ಮಾಡೋಣಲ್ಲ, ಎಲ್ರಿಗೂ ಯಾರು ಕರೆದ್ರೂ ಹೋಗಿ ಒಂದು ಹೆಲ್ಪ್ ಮಾಡುವಂಥ ಒಬ್ಬ ಹುಡುಗ. ಯಾರಿಗೊಂದು ತೊಂದರೆ ಕೊಟ್ಟವನಲ್ಲ, ಯಾರ ಹತ್ರ ಕೇಳಿದ್ರು ಒಂದು ಬೇಡದ ಮಾತು ಹೇಳುವವನಲ್ಲ ಸರ್. ಇದಕ್ಕೆ ಬೇರೆ ನಾನು ಹೇಳಲಿಕ್ಕೆ ಏನಿಲ್ಲ ಸರ್. ಇದು ಯಾರು ಮಾಡಿದ್ದಾರೆ ಅವರನ್ನು ಯಾರು ಅಂತ ಹೇಳಿ ಹುಡುಕಿ ಅವರಿಗೆ ಅದಕ್ಕೆ ತಕ್ಕದಾದ ಶಿಕ್ಷೆಯನ್ನು ಕೊಡಬೇಕು ಸರ್. ಇನ್ನು ಯಾರ ಮಕ್ಕಳಿಗೂ ಈ ಥರ ತೊಂದರೆ ಆಗಬಾರ್ದು ಸರ್. ಅವರ ತಮ್ಮ ಇದ್ದಾರೆ ಸರ್. ತಮ್ಮ ಹೆಸರು ಮುನಾಸಿರ್ ಅಂತ. ನೀವೇ ಅವರನ್ನು ಬಿಟ್ಟದ? ಹಾಂ. ಏನಾಗಿತ್ತು ಅಂದರೆ ಅವ್ರು ನಿಮ್ಮ ಹತ್ರ ಏನು ಹೇಳಿದರು? ಅವರು ತುಂಬ ಟೈಮ್ ಆಯಿತು, ರಾತ್ರಿ ಕೆಲಸಕ್ಕೆ ಹೋಗ್ತಾರೆ, ಕೆಲಸಕ್ಕೆ ಅಂತೇಳಿ ಹೋಗ್ತಾರೆ, ಬೆಳಿಗ್ಗೆ ಬಂದು ಮುಟ್ತಾರೆ ಮನೆಗೆ. ಹಾಗೆ ದಿನಾಲು ಹೋಗೋ ಥರನೇ ಹೋಗಿದ್ದಾರೆ. ಒಂದು 10-10:30 ಗಂಟೆ ಆಗುವಾಗ ನಾನಲ್ಲಿ ಡ್ರಾಪ್ ಮಾಡಿಬಿಟ್ಟೆ ಮದರ್ಗಕ್ಕೆ. ಅವರ ಗಾಡಿ ಓನರ್ ಮನೆ ಪಕ್ಕದ ರೋಡಲ್ಲಿ ನಾನು ಡ್ರಾಪ್ ಮಾಡಿದೆ. ಅವರು ಅಲ್ಲೇ ಡ್ರಾಪ್ ಮಾಡಿ ಅವ್ರು ಹೋದರು. ಬೆಳಿಗ್ಗೆ ಬರಬೇಕಾದ್ರೆ ನನ್ನ ಗಾಡಿಯಲ್ಲಿತ್ತು, ಮದರ್ಗದಲ್ಲಿ ನನ್ನ ಗಾಡಿ ಇದೆ ಡಿಯೋ. ಬರಬೇಕಂದ್ರೆ ಅದನ್ನು ಅಂತ ಹೇಳ್ಬಿಟ್ಟು ಡ್ರಾಪ್ ಮಾಡಿ ನಾನು ಆ ಕಡೆನೇ ಇದ್ದೆ ಗುರನ್ಕೆರೆ. ನಮ್ಮ ಫ್ರೆಂಡ್ ಇಬ್ಬರು ಬಂದಿದ್ದರು ಬೆಂಗಳೂರಿಂದ, ಅವ್ರ ಹತ್ರ ಮಾತಾಡ್ಕೊಂಡು ಅಲ್ಲೇ ಇದ್ದೆ. ನಾನು 4:30 ಹೊತ್ತುವರೆಗೆ ಅಲ್ಲೇ ಇದ್ದೆ. ಬರೋ ಹೊತ್ತಲ್ಲಿ ಕಾಲ್ ಮಾಡಿದೆ ನನಗೆ, ಗಾಡಿ ತರ್ತೀಯಲ್ಲ ಅಂತೇಳಿ, ನೈಟ್ ಇರ್ತಾನಲ್ಲ ಅಂತೇಳಿ ಕಾಲ್ ಮಾಡಿಬಿಟ್ಟೆ. ಸ್ವಿಚ್ ಆಫ್ ಬರ್ತಾಯಿತ್ತು ಫೋನು. ಗಾಡಿ ಓನರ್ಗೂ ಮಾಡಿದ್ದೆ, ಗಾಡಿ ಬರಬೇಕಂದ್ರೆ ಅವ್ನ ಕೈಯಲ್ಲಿ ಕೊಟ್ಬಿಡಿ ಅಂತೇಳಿ. ಅವರು ಫೋನ್ ಎತ್ತಿಲ್ಲ ಆ ಟೈಮಲ್ಲಿ. ಹೇಳಿದರು ಕೊಡ್ತೀನಿ ಅಂತೇಳಿ ಫಸ್ಟು. ಆಮೇಲೆ ಅವರು ಕಾಲ್ ಎತ್ತಿಲ್ಲ. ಆಮೇಲೆ ನಾನು ಮನೆಗೆ ಬಂದೆ. ಮನೆಗೆ ಬಂದು ಮಧ್ಯಾಹ್ನ ಒಂದು 2 ಗಂಟೆ ಹೊತ್ತಲ್ಲಿ ನನ್ನ ಅಲ್ಲಿ ಹಾಕಿದ್ದಾರೆ ಇಲಿಯಾಸ್ ಅವರು ಫೋನ್ ಮಾಡಿಬಿಟ್ಟು ಹಿಂಗೆ ಅಂತ ಹೇಳ್ತಾ ಇದ್ದಾರೆ, ಮುಸ್ತಾಕ್ ತೀರಿ ಹೋಗಿದ್ದಾನಂತೆ. ಅವಾಗಲೇ ಗೊತ್ತು ಹಿಂಗೆ ಆಗಿದೆ ಅಂತೇಳಿ. ನೀವು ಅಲ್ಲಿ ಹೋಗಿ ಬಾಡಿ ನೋಡಿದ್ರಾ? ಆ ಬಾಡಿ ನೋಡಿದ್ದೀನಿ. ಏನು ಅನಿಸಿತ್ತು ಅಂದರೆ, ನಿಮ್ಮದು ಎಲ್ಲಾದರೂ ಸುನಾಮಿ ಬರ್ತಾ ಇದೆ ಅಂತ ಅಂದ್ಬಿಟ್ರೆ ಅದ್ರ ಪಕ್ಕ ಅದನ್ನು ಈ ಕಡೆ ಓಡೋನಲ್ಲ, ಆ ಸುನಾಮಿ ಎಲ್ಲಿ ಬರ್ತಾ ಇದೆ ಅದ್ರ ಕಡೆ ಓಡುವಂಥ ಧೈರ್ಯ ಇರೋನವನು. ಯಾರಿಗೂ ಆ ಥರ ಈ ಥರ ಏನು ಬಗ್ಗೋದಿಲ್ಲ, ಆ ಥರ ಒಂದು ಧೈರ್ಯ ಇರೋನು. ಧೈರ್ಯ ಅಂದರೆ ಅವನೇ. ನನಗೂ ಅಷ್ಟೆ, ನಾನು ಎಲ್ಲೇ ಹೋಗೋದಾದರೂ ನನಗೊಂದು ಧೈರ್ಯ ಅಂದರೆ ಅವನೇ. ಅವನು ಆ ಥರ ಬೀಳೋಕ್ಕೆ ಇಲ್ಲ ಸರ್. ಅವನು ಶವ ಆ ಥರ ಬೀಳೋಕ್ಕೆ ಇಲ್ಲೇ ಇಲ್ಲ. ಅದೊಂದು ಏನಂತ ಹೇಳೋದು ಸರ್. ಅವನು ಆ ಥರ ಬೀಳೋನೇ ಅಲ್ಲ, ಆ ಥರ ಬೀಳಿಕ್ಕಿಲ್ಲ. ಅವನು ಶವೆಲ್ಲ ಹೆಂಗೋ ಇರಬೇಕಿತ್ತು ಸರ್. ಅಂಥದ್ರಲ್ಲಿ ಬಿಸಾಗಿರೋ ಥರ ಇದೆ ಸರ್.
ಕೆಲಸಕ್ಕೆ ಲತೀಫ್ ಕಾಶಿಪಟ್ನ ಅವ್ರ ಹತ್ರ ಹೋಗ್ತಾ ಇದ್ದಿದ್ದು. 2 ಚಪ್ಪಲಿ ಇದೆ ಅಲ್ಲಿ ಕಾರ್ನರಲ್ಲಿ, ಅವ್ರು ಬಿದ್ದಿದ್ದು ಅದೇ ಕಾರ್ನರಲ್ಲಿ 2 ಚಪ್ಪಲಿ ಇದೆ. ಆ ಚಪ್ಪಲಿ ಇರೋ ಕಡೆ ಇವ್ನು ಕಾಣಿಸುತ್ತೆ. ಎಲ್ಲಾದರೂ ಹಂಗೆ ಹಿಂಗೆ ಅಂತೇಳಿ ಹೋಗಿ ಬಿದ್ದಿರೋದಾದರೆ ಅವ್ರು ಎತ್ತಕ್ಕೆ ಬರೋ ಹಂಗೆ ಕಾಣಿಸುತ್ತೆ. ಇಬ್ಬರು ಇರಬೇಕಂದ್ರೆ ಎತ್ತಕ್ಕೆ ಹೋಗ್ಬೇಕೆ ಅಲ್ವ. ಮತ್ತು ಕೊಂದಿರೋದೆ ಸರ್, ಕೊಂದಿರೋದೆ. ಗಾಡಿ ಎಲ್ಲೋ ಇದೆ, ಅವನು ತಗೊಂಬಂದಿರೋ ಗಾಡಿ ಮೂಡುಬಿದ್ರೆ ಆ ಕಡೆ ಎಲ್ಲೋ ಇದೆ, ಸಾನೂರು ಎಲ್ಲೋ ಇದಂತೆ. ಅವನು ಇಲ್ಲಿದ್ದಾನೆ, ಗಾಡಿಗೆ ಅಂತ ಹೋಗಿದ್ದಾನೆ, ಗಾಡಿ ತಗೊಂಬಂದಿದ್ದಾನೆ ಮನೆಯಿಂದ. ಈಗ ಓನರ್ ಹತ್ರ ಮಾತಾಡಿದ್ರ? ನಾನು ಮಾತಾಡಿಲ್ಲ, ಮಾತಾಡಿದ್ದೀನಿ. ಓನರ್ ಹೇಳಿದ್ದಾರೆ ಗಾಡಿ ಇಲ್ಲಿಂದ ತಗೊಂಡು ಹೋಗಿದ್ದಾರೆ ಅಂತೇಳಿ. ದಿನಾಲೂ ತಗೊಂಡು ಹೋಗೋ ಥರನೇ ಹೋಗಿದ್ದಾನೆ. ಗಾಡಿ ಸಿಕ್ಕಿರೋದು ಅಲ್ಲೇ ಮೂಡುಬಿದ್ರೆ ಸಾನೂರು ಆ ಕಡೆ ಗಾಡಿ ಸಿಕ್ಕಿರೋದು. ಇವನಿದ್ದಿರೋದು ಇಲ್ಲಿ ಗುರುವಾನಿಕೆರೆಯಲ್ಲಿ. ಮದ್ದರ್ಕದಿಂದ 4 ಕಿಲೋಮೀಟ್ರ್ ಅಷ್ಟೇ, 4-5 ಕಿಲೋಮೀಟ್ರು ಸರೌಂಡಿಂಗಲ್ಲಿ ಅವನ ಬಾಡಿ ಸಿಕ್ಕಿರೋದು. ಅವನದು ಪರ್ಸು ಇದೆಲ್ಲ ಗಾಡಿಯಲ್ಲಿ ಇತ್ತು ಅಂತೇಳಿ ಹೇಳ್ತಾಯಿದ್ರು. ನಾನು ನೋಡಿಲ್ಲ, ನಾನು ಗಾಡಿ ಇದಂಗೆ ಅಂತೆ, ಒಳಗಡೆ ಕೈ ಹಿಡಿಯೋ ಇದೆಲ್ಲ ಕಟ್ಟಾಗಿದೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಿದ್ರು ಅವರೇ. ಅದು ನನಗೆ ಗೊತ್ತಿಲ್ಲ ಪ್ರಾಪರಾಗಿ. ಗಾಡಿ ಸಾನೂರಲ್ಲಿ ಇದ್ದಿದ್ದು ಅವರೇ ತಂದಿದ್ದಾರೆ. ಅದ್ರ ಬಗ್ಗೆ ನಮಗೇನು ಇಲ್ಲ, ನಾವು ಕೇಳಿರೋದಷ್ಟೇ, ನಾವು ನೋಡಿರೋದು ಇಷ್ಟು. ಸರ್, ಮಗ 27 ವರ್ಷ, ಇಡೀ ಮನೆಗೆ ಆಧಾರ ಆಗಬೇಕಿದ್ದವರು. ನನಗೆ ಮಾತು ಬರೋದಿಲ್ಲ ಸರ್. ಸರ್, ಇಡೀ ಮನೆ ಈಗ ಅವರಿಗೆ ಮದುವೆದ್ದು ಏನೋ ತಯಾರಿಗಳು ನಡೀತಾ ಇತ್ತ? ಮದುವೆ ತಯಾರಿ ನಡೀತಾ ಇತ್ತು ಸರ್. ತಂದೆ ಸರ್, ಅವನು ತಂದೆ ಸ್ಥಾನದಲ್ಲಿ ಇದ್ದಾನಲ್ಲ ಸರ್. ಅವನು ತಂದೆ, ನಾನು 2ನೇ ತಂದೆ ಅಲ್ಲ ಸರ್. ಅವನನ್ನೇ ಈ ಥರ ಮಾಡಿದೆ ಸರ್. ಅದು ಅವನೆಲ್ಲ ಆ ಥರ ಬೀಳಿಕ್ಕಿಲ್ಲ ಸರ್, ಅವನೆಲ್ಲ ಆ ಥರ ಬೀಳಿಕ್ಕೇನೆ ಇಲ್ಲ. ಅವನೆಲ್ಲ ಹೆಂಗೋ ಇರಬೇಕಿದ್ದು. ಅಲ್ಲಿಗೆಲ್ಲ ಬೀಳಲಿಕ್ಕೆ ಹೋಗುವಂಥ ಹುಡುಗನೆಲ್ಲ ಸರ್ ಅವನು. ಇನ್ನು ನೀವು ರೋಡಲ್ಲಿ ಏನಾದರೂ ಎಮರ್ಜೆನ್ಸಿಗೆ ಅಲ್ಲಿ ಅವನ ಗಾಡಿ ಅಡ್ಡ ಹಾಕಿ ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿದರೆ ನೀವು ಎಲ್ಲಿವರೆಗೆ ಕರ್ಕೊಂಡು ಹೋಗ್ತೀರಿ ಅಲ್ಲಿವರೆಗೆ ಬರುವಂಥ ಹುಡುಗ ಅವನು. ನಾನು ಅವನು ಹೊಗಳುವುದಲ್ಲ ಸರ್, ನನ್ನ ಮಗ ಅಂತ ಹೇಳಿ ಹೊಗಳುವುದಲ್ಲ. ನಾನು ಅವನು ಮಾಡುವ ಅವನ ನಿಯತ್ತು ಆ ಥರ ಇದೆ ಸರ್. ಯಾರಿಗೊಂದು ನೋವು ಮಾಡುವಂಥ ಜನ ಅಲ್ಲ. ನೀವು ಯಾರ ಹತ್ರ ಕೇಳಿದ್ರು ಅಂಥ ಒಂದು ನೋವು ಮಾಡಿದ ಜನ ಅಲ್ಲ ಅವನು. ನಮ್ಮ ಊರಲ್ಲಿ ಈಗ ನೋಡಿ ಇಷ್ಟು ಮನೆಗಳುಂಟು, ಯಾರ ಹತ್ರ ಆದರೂ ಕೇಳಿ, ಮುಸ್ತಾಕ್ ಹಿಂಗೆ ಯಾರಿಗಾದರೂ ತೊಂದರೆ ಕೊಟ್ಟಾನ ಏನಾದರೂ ಕೇಳಿ ನೋಡಿ ಸರ್. ಒಬ್ಬ ಮನುಷ್ಯ ಹೇಳಲಿಕ್ಕಿಲ್ಲ. ನಮಗೊಂದು ಮನೆಗೆ ಏನಾದರೂ ಸ್ವಲ್ಪ ದುಡ್ದು ನಮಗೊಂದು ಹೆಲ್ಪ್ ಆಗ್ತಾಯಿತ್ತು. ನನಗೆ ಸ್ವಲ್ಪ ಸೊಂಟ ನೋವು, ನಾನು ತೆಂಗಿನ ಮರದಿಂದ ಬಿದ್ದು ನನಗೀಗ ವಯಸ್ಸಾಯಿತು, ದುಡಿಲಿಕ್ಕೆ ಆಗೋದಿಲ್ಲ. ಮಕ್ಕಳು ದುಡಿಲಿಕ್ಕೆ ಆಗುವಾಗ ಈ ಥರ ಮಾಡಿ ಬಿಡ್ತಾರಲ್ಲ ಸರ್. ಇಂಥವರಿಗೆ ಕಲ್ಲು ಶಿಕ್ಷೆಗೆ ಕೊಡಬೇಕು ಸರ್, ಇವರನ್ನು ಉಳಿಸಿ ಬಿಡಬಾರ್ದು. ಇನ್ಯಾರ ತಾಯಿ ಮಕ್ಕಳಿಗೆ ಈ ಥರ ಅವ್ರವ್ರ ತೊಂದರೆ ಕೊಡಬಾರ್ದು ಸರ್. ಈಗ ಪೊಲೀಸರಿಗೆ ದೂರು ಕೊಟ್ಟಿದ್ದೀರಿ? ದೂರು ಕೊಟ್ಟಿರೋದಂದರೆ ನಿನ್ನೆ ನಾವು ಯಾವ ರೀತಿ ಕೊಡಬೇಕು ಅನ್ನೋ ಇದರಲ್ಲಿ ಇದ್ದಿಲ್ಲ ಸರ್. ನಾವು ಯಾವ ರೀತಿ ಹೇಳಬೇಕು, ಅವರು ಏನು ಕೇಳ್ತಾರೆ ಅಂತಲೇ ನಮಗೆ ತಲೆಗೆ ಹೋಗ್ತಾ ಇರಲಿಲ್ಲ. ಮತ್ತು ಅದೇ ದೂರು ಕೊಡಬೇಕು ಅಂದರೆ ಎಲ್ಲರ ಕಡೆ ಕೊಡಬೇಕಷ್ಟೇ. ಏನಂದರೆ ಪ್ಲಾಂಟಲ್ಲಿ ಯಾರೆಲ್ಲ ಇದ್ದರು ಅವ್ರು ಎಷ್ಟೊತ್ತಿಗೆ ನೋಡಿರೋದು, 10-11 ಗಂಟೆ ಏನೋ ಪೊಲೀಸವ್ರಿಗೆ ವಿಷಯ ಸಿಕ್ಕಿದೆ ಅಂತೇಳಿ ಕೇಳ್ತಾಯಿತ್ತು. ಅಷ್ಟೊತ್ತಿಗೆ ಪ್ಲಾಂಟಲ್ಲಿ ಯಾರು ಕೆಲಸನೇ ಮಾಡ್ತಾ ಇರಲಿಲ್ವ, ಅವನ ಶವ ಅಷ್ಟೊತ್ತಿಗೆ ನೋಡಬೇಕಂದ್ರೆ ಅಲ್ಲಿ ಹ್ಯಾಂಡ್ ವಾಶ್ ಮಾಡುವಂಥ ಜಾಗ ಇರೋದೇ ಅಲ್ಲಿ ಆ ಟ್ಯಾಪ್ ಹತ್ರ. ಆ ಟ್ಯಾಪ್ ಹತ್ರ 11 ಗಂಟೆವರೆಗೆ ಯಾರು ಹೋಗೇ ಇಲ್ವಾ? ಪ್ಲಾಂಟಲ್ಲಿ ಎಷ್ಟು ಜನ ಕೆಲಸಕ್ಕಿದ್ದಾರೆ, ಒಬ್ಬರು ಆ ಕಡೆ ಹೋಗಿಲ್ವಾ? ಹಾಗೆಲ್ಲ ನೋಡಬೇಕಂದ್ರೆ ಅದೆಲ್ಲ ನೋಡಲಿಕ್ಕಿದೆ ಸರ್. ಬಟ್ ನಾವು ನಿನ್ನೆ ಅದೇ ಅದನ್ನು ಮಾಡಲಿಕ್ಕೆ ತಲೆ ಎನ್ಕ್ವೈರಿ ಮಾಡ್ಕೊಂಡು ಬರಬೇಕು ಸರ್. ಯಾಕಂತ ಹೇಳಿದರೆ ನಾವೀಗ ಪೊಲೀಸರಿಗೆ ಆಲ್ರೆಡಿ ನಿನ್ನೆ ಹೇಳಿದ್ದೇವೆ. ಯಾಕಂತ ಹೇಳಿದರೆ ಇದು ಕೊಲೆ ಅಲ್ಲದೆ ಇನ್ನು ಇಲ್ಲಿ ಇವನು ಬಂದು ಸತ್ತಿದಲ್ಲ ಸರ್. ಯಾರೋ ಶಾಕ್ ಹೊಡೆಯೋಕ್ಕೆ ಅಂತೇಳಿ ಅಲ್ಲಿ ಶಾಕ್ ಥರ ಏನೂ ಇಲ್ಲ. ಅಲ್ಲಿ ಅವನೇ ಹೋಗಿದ್ದಾನೆ, ಶಾಕ್ ಹೊಡೆದು ಬಿದ್ದಿದ್ದಾನೆ ಅಂತೇಳಿ ಇದು ಮಾಡೋಕ್ಕೆ ಅಲ್ಲಿ ಶಾಕ್ ಹೊಡೆಯುವಂಥದ್ದು ಏನೂ ಇಲ್ಲ ಸರ್. ಎತ್ಕೊಂಡು ಹೋಗ್ಲಿಕ್ಕೆ ಅವರಿಗೆ ಆಗದಿದ್ದಕ್ಕೆ ಸೊಂಟಕ್ಕೆ ಹೀಗೆ ವೈರಸನ್ನು ಕಟ್ಟಿ ಅದು ಕೂಡ ಅದರಲ್ಲಿ ಇತ್ತು ಕಟ್ಟಿದ್ದು. ಈ ಸೊಂಟಕ್ಕೆ ರೀತಿ ನೋಡಿ, ಕಾಲು ಬಾಡಿ ಎಲ್ಲ ನೆಲದ ಒತ್ತಿದೆ ಸರ್, ಟಚ್ ಆಗಿದೆ. ಕುತ್ತಿಗೆ ಮಾತ್ರ ಮೇಲೆ ಇದೆ. ಈಗ ಇದು ಸಿಕ್ಕಿದೆ ಅಂದರು ಇದನ್ನು ಬಿಡಿಸೋಕ್ಕೆ ಅವ್ನು ನೋಡಬೇಕಲ್ವ ಸರ್. ಕೈ ಮುಷ್ಟಿ ಹಿಡ್ದಿದೆ, ಹಿಂಗಿದೆ ಕೈ, ಆ ರೀತಿಯಾಗಿದೆ. ಈಗ ತನಿಖೆ ಪ್ರಾಪರಾಗಿ ಆಗಬೇಕು ಅನ್ನುವಂಥದ್ದಷ್ಟೇ. ಪ್ರಾಪರಾಗಿ ತನಿಖೆ ಆಗಬೇಕು. ಅದು ಹೆಂಗಾಗಬೇಕು ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನಾನು ಯಾವಲ್ಲಿ ಹೋಗಿ ಬಿಟ್ಟಿದ್ದೀನಿ ಅವನ್ನ, ಅಲ್ಲಿಂದ ಸ್ಟಾರ್ಟ್ ಆಗಿ ಪ್ರಾಪರಾಗಿ ಸರ್ ಏನಾಗಿದೆ ಅವನಿಗೆ, ಯಾರು ಮಾಡಿರೋದು ಅಂತೇಳಿ, ಏನಕ್ಕೋಸ್ಕರ ಮಾಡಿದ್ದಾರೆ ಅಂತೇಳಿ
ಮಾಡಿರೋ ರೀಸನ್ ಇರ್ಲಿಕ್ಕಿಲ್ಲ ಸರ್, ಯಾರಿಗೂ ಅನ್ಯಾಯ ಮಾಡೋ ವ್ಯಕ್ತಿ ಅಲ್ಲ ಸರ್ ಅವನು ಮಾಡಿರೋ ರೀಸನ್ ಇಲ್ಲ. ಇದು ಏನು ಅವ್ರ ಮಧ್ಯೆ ಎಲ್ಲಿಲ್ಲ ಸರ್, ಅದು 100% ಆಗಿ ಹೇಳ್ತೀನಿ ಸರ್. ಅನ್ಯಾಯದ ಒಂದು ಇದಕ್ಕೆ ಅವನು ಕೊಲೆ ಆಗಿರೋಕ್ಕೆ ಚಾನ್ಸೇ ಇಲ್ಲ ಸರ್. ಅವನು ಯಾರಿಗೂ ಅನ್ಯಾಯ ಮಾಡಿರಲ್ಲ ಸರ್. ಮನೆಯಲ್ಲಿ ಫಂಕ್ಷನ್ ಇದ್ದರೂ ಬೇರೆ ಯಾರಿಗಾದ್ರೂ ಉಪಕಾರ ಅಂತ ಹೇಳಿದರೆ ಇದನ್ನೆಲ್ಲ ಬಿಟ್ಟು ಅದ್ರ ಹಿಂದ್ಗಡೆ ಹೋಗು ಒಂದು ಇಲ್ಲಿಗೆ ಯಾರು ಹೋಗೋದ್ರೆ ಕಾರಲ್ಲಿ ಗಿರಲ್ಲಿ ಎಂಥದಕ್ಕೆ ಎಲ್ಲಿಗೆ ಹೋಗೋದಾದರೂ ಅವನಿಗೆ ಫೋನ್ ಮಾಡಿ ಕರೆಸಿ ಅವನು ಇಲ್ಲಿದ್ದರೆ ಅವನನ್ನೇ ಕರ್ಕೊಂಡು ಹೋಗ್ತಾರೆ. ಮೊನ್ನೆ ನನ್ನ ಅಪ್ಪ ಮಕ್ಕಕ್ಕೆ ಹೋಗಿದ್ದರು, ಅವರನ್ನು ಕರ್ಕೊಂಡು ಬರಲಿಕ್ಕೆ ಏರ್ಪೋರ್ಟಿಗೆ ಹೋಗಿದ್ದ. ಅದರ ಈ ಅಲ್ಲಿಗೆ ಮರ್ಡರ್ ಆಗಲಿಕ್ಕೆ ಇನ್ಸಿಡೆಂಟ್ ಆಗುವುದ ಅವತ್ತು ರಾತ್ರಿವರೆಗೆ 7:30 ಗಂಟೆಗೆ ಮಂಗಳೂರಿಗೆ ನನ್ನ ಭಾವರನ್ನು ಬೆಳಿಗ್ಗೆ ಕರ್ಕೊಂಡು ಹೋಗಿ ರಾತ್ರಿ 7:30 ಗಂಟೆಗೆ ಬಂದು ಅಲ್ಲಿ ಮನೆಯಲ್ಲಿ ಬಿಟ್ಟು ಅಲ್ಲಿ ಚಹಾ ಕುಡಿದು ಅದರ ನಂತರ ಇಲ್ಲಿ ಬಂದು ತಮ್ಮನ ಹತ್ರ ನನ್ನ ಹತ್ರ ಅಲ್ಲಿಗೆ ಡ್ರಾಪ್ ಮಾಡು ಅಂತ ಹೇಳಿ ಇಲ್ಲಿಂದ ಹೋಗಿದ್ದು ಸರ್. ನಾನು ನನ್ನ ಫ್ರೆಂಡ್ ಸಚಿನ್ ಅಂತೇಳಿ ಇಬ್ಬರು ಮೂವರು ಒಟ್ಟಿಗೆ ಹೋಗಿಬಿಟ್ಟು ಡ್ರಾಪ್ ಮಾಡಿ ನಾವಿಬ್ಬರು ರಿಟರ್ನ್ ಬಂದಿರೋದು ಸರ್. ಅವರ ಫ್ರೆಂಡ್ ಸರ್ಕಲ್ ಎಲ್ಲ ಹೇಗಿತ್ತು? ಫ್ರೆಂಡ್ ಅದೇ ಸರ್, ಅಷ್ಟೊಂದು ಒಳ್ಳೆ ಪ್ರೀತಿ ಕೊಡೋಣ ಸರ್. ಯಾರಿಗೂ ಅವನು ಆ ಕಡೆ ಹೋದ ಅಂತೇಳಿ ಈ ಕಡೆ ಮತ್ತು ಅವನ ಬಗ್ಗೆ ದೂರೋದಾಗಲಿ ಆ ಥರ ಒಂದು ಕೆಟ್ಟ ಮನೋಭಾವನ ಮನಸ್ಥಿತಿನ ಇವರು ಸರ್ಕಲ್ ಅಂದರೆ ಇಲ್ಲಿದ್ದವರ ಸರ್ಕಲ್ ಎಲ್ಲ ಕ್ಲೀನ್ ಇದೆ ಸರ್. ಇವ ನಿನ್ನೆ ಹೋಗಿದ್ದಾನೆ ಅವನು ಲತೀಫ್ ಅಂತೇಳಿ ಕಾಶಿಪಣ್ಣ ಹೇಳಿದಲ್ಲ ಸರ್, ಅವ್ರ ಹತ್ರ ವಿಚಾರಿಸ್ಬೇಕಾಗಿರೋದು ಇನ್ನು. ಅಂದರೆ ಅವ್ರನ್ನು ನಮಗೆ ಅಷ್ಟು ಪರಿಚಯ ಇಲ್ಲ, ನಾವು ಅವರ ಪರಿಚಯನೂ ಇಲ್ಲ, ಅವರನ್ನು ನೋಡಿದ್ದು ಕಮ್ಮಿ, ಯಾವಾಗಲೂ ಒಂದು ಸತಿ ನೋಡಿದ್ದು. ಈ ಗಾಡಿ ಓನರ್ ಸಲೀಮ್ ಅಂತ ಇದ್ದಾರೆ, ಅವರು ಹಾಗೆ ಮಾತಾಡುವಾಗೆಲ್ಲ ಡಬ್ದಿ ಬಾಗ್ತಾ ಇದ್ದಾರೆ. ಅವರಿಗೆ ಅವರಲ್ಲೇ ಸ್ಟಾರ್ಟ್ ಆಗಿದೆ, ಅದು ಅಲ್ಲಿಂದನೇ ಸ್ಟಾರ್ಟ್ ಆಗಿ ಅಲ್ಲಿಗೆ ಕೊನೆ ಮಾಡಿದ್ದಾರೆ, ಕೊಲೆಯಲ್ಲಿ ಅಂತ್ಯ ಮಾಡಿದ್ದಾರೆ. ಗಾಡಿ ಓನರು ಅಂದರೆ ಅವನು ತುಂಬ ವರ್ಷದಿಂದ ಸಲೀಮ್ ಅವ್ರ ಹತ್ರನೇ ಇರೋದು ಅವನು. ಮತ್ತು ಅವರು ಇದು ಕೇಳಿ ಬಿಟ್ಟು ಅವರು ಅಪ್ಸೆಟ್ ಆಗಿದ್ದಾರೆ. ಮತ್ತು ಅದೇ ಅವರನ್ನು ಕರೆಕ್ಟಾಗಿ ಒಂದು ಸತಿ ಕೇಳಿದರೆ ಮತ್ತು ಅಲ್ಲಿಂದನೇ ಸ್ಟಾರ್ಟ್ ಮಾಡಿದರೆ ಎಲ್ಲ ಏನು ಹೇಗೆ ಅಂತೇಳಿ. ಇದು ಮುಸ್ತಾಕ್ ಅವರ ಸಾವಿಗೆ ನ್ಯಾಯವನ್ನು ಕೇಳ್ತಾ ಇರುವಂತಹ ತಂದೆ ಮತ್ತು ಅವರ ತಮ್ಮ ಇಬ್ಬರೂ ಕೂಡ ಹೇಳ್ತಾ ಇರೋದೇನು ಅಂತಂದರೆ, ಇಲ್ಲಿ ಎಲ್ಲರ ಜೊತೆಗೆ ಕೇವಲ ಇವರ ಸಮುದಾಯ ಮಾತ್ರ ಅಲ್ಲ, ಎಲ್ಲರ ಜೊತೆಗೂ ಆತ್ಮೀಯತೆಯಿಂದ ಇದ್ದ ಅನ್ನುವಂಥದ್ದು. ಜೊತೆಗೆ ಎಲ್ಲರಿಗೂ ಕೂಡ ಉಪಕಾರ ಅಂತಾದ ಕೂಡಲೇ ಮುಸ್ತಾಕ್ ಬರ್ತಾಯಿದ್ರು ಅನ್ನುವಂಥದ್ದು. ಆದರೆ ಅವರು ಆ ರೀತಿಯಾಗಿ ಸಾವನ್ನಪ್ಪಲಿಕ್ಕೆ, ಅವರ ಶವ ಆ ರೀತಿಯಾಗಿ ಸಿಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅವರು ಹೇಳ್ತಾ ಇರುವಂಥದ್ದು. ಜೊತೆಗೆ ಧೈರ್ಯ ಅಂತಂದರೆ ಅವರೇ, ನನ್ನ ಎರಡನೇ ತಂದೆ ಅಂತ ಹೇಳ್ತಾ ಇದ್ದಾರೆ ಅವರು. ಅದ್ರ ಜೊತೆಗೆ ಇಡೀ ಮನೆಯನ್ನು ಒಂದಷ್ಟು ತನ್ನ ಆದಾಯದಿಂದ ನಡೆಸ್ತಾ ಇದ್ದರು. ಇವರು ಮರದಿಂದ ಬಿದ್ದು ಇವರಿಗೆ ಏಟಾಗಿದೆ, ಇವರು ದುಡಿಯೋ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನುವಂಥದ್ದು ತಂದೆ ಹೇಳ್ತಿದ್ದಾರೆ. ಈಗ ಅವರು ಹೇಳ್ತಾ ಇರುವಂಥ ಇದು ಕೊಲೆ ಅನ್ನುವಂಥ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಪ್ರಾಪರಾದ ತನಿಖೆ ಆಗಬೇಕು, ತನಿಖೆಯಲ್ಲಿ ಗೊತ್ತಾಗಬೇಕು ಅನ್ನುವಂತಹದ್ದು ಅವರ ಒಂದು ಮಾತು. ಈ ಬಗ್ಗೆ ಸೂಕ್ತವಂತ ತನಿಖೆ ನಡೆದು ಈ ಮನೆಯವರಿಗೆ ನ್ಯಾಯ ಸಿಗಲಿ ಅನ್ನುವಂಥ ಆಶಯದೊಂದಿಗೆ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಗೌತಮ್ ಶೆಟ್ಟಿ ಮತ್ತು ಚಂದ್ರ ಕಲ್ಲೇರಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಕಲ್ಲೇರಿ.